ಮಳೆಗಾಲ ಇನ್ನೇನು ಕೆಲ ದಿನಗಳಲ್ಲಿ ಆರಂಭವಾಗುತ್ತೆ. ಕಡಲ ತಡಿಯ ಜನತೆ ಕಡಲ ಕೊರೆತದ ಭೀತಿಯಲ್ಲಿ ಇದ್ದಾರೆ. ಈ ಬಾರಿ ಕೊರೋನಾ ಮಹಾಮಾರಿಯ ಆಘಾತದ ಜೊತೆಗೆ ಕಡಲ ಕೊರೆತದ ಆತಂಕ ಕೂಡ ಮನೆ ಮಾಡಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶ್ರಮದಾನದ ಮೂಲಕ 4 ಮೊಗವೀರ ಗ್ರಾಮದ ಜನರು ಇದೀಗ ಸಮುದ್ರ ಕೊರೆತ ತಡೆಗೆ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡುವುದಕ್ಕೂ ಮುಂದಾಗಿದೆ. ಕಡಲು ಕೊರೆತ ಮಳೆಗಾಲದ ಸಂದರ್ಭದಲ್ಲಿ ಉಂಟಾಗುವ ಆತಂಕ. ಕಳೆದ ಬಾರಿ ಮಳೆಗಾಲದಲ್ಲಿ ಕಡಲು ಕೊರೆತ ತೀವ್ರಗೊಂಡಿದ್ದು ರಂಗಮಂದಿರ, ರಸ್ತೆ ಮತ್ತು ಪರಿಸರದ ಜಾಗ ಸಮುದ್ರ ಪಾಲಾಗಿದೆ. ಈ ಬಾರಿ ಇಂತಹ ದುರಂತಗಳು ಸಂಭವಿಸಬಾರದು ಎಂಬ ಉದ್ದೇಶದಿಂದ 4 ಮೊಗವೀರ ಗ್ರಾಮದ ಜನರು ಹಾಗೂ ವಿವಿಧ ಸಂಘ ಸಂಸ್ಥೆಗಳವರು ಸೇರಿಕೊಂಡು ತಾತ್ಕಾಲಿಕ ತಡೆಗೋಡೆ ನಿರ್ಮಿಸಲು ಮುಂದಾಗಿದ್ದಾರೆ. ಈ ಬಗ್ಗೆ ಪಣಂಬೂರು ಮೊಗವೀರ ಮಹಾಸಭಾದ ಅಧ್ಯಕ್ಷರಾದ ಮಾಧವ ಸುವರ್ಣ ಅವರು ಮಾತನಾಡಿ, ಪಣಂಬೂರು, ಕುಳಾಯಿ, ತಣ್ಣೀರುಬಾವಿ, ಕೋಡಿಕಲ್ ಎಂಬ 4 ಗ್ರಾಮದ ಮೊಗವೀರ ಮಹಾಸಭಾದವರು ಸುಮಾರು 56 ವರ್ಷಗಳಿಂದ ನೆಲೆಸಿದ್ದರಿಂದ ಸಮುದ್ರ ಕೊರೆತ ಏನೆಂಬುದೇ ಈ ಭಾಗದ ಜನರಿಗೆ ತಿಳಿದಿಲ್ಲ. ಆದರೆ ಕಳೆದ ವರ್ಷದಿಂದ ಕಡಲು ಕೊರೆತ ಉಂಟಾಗ್ತಾ ಇದೆ. ಶಾಶ್ವತ ತಡೆಗೋಡೆ ನಿರ್ಮಾಣಕ್ಕೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕ ಭರತ್ ಶೆಟ್ಟಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ. ಮನವಿಗೆ ಸ್ಪಂದಿಸಿರುವ ಸಚಿವರು ಶಾಶ್ವತ ತಡೆಗೋಡೆ ನಿರ್ಮಾಣದ ಭರವಸೆಯನ್ನ ನೀಡಿದ್ದಾರೆ. ಇದೀಗ ಕೊರೋನಾ ಮಹಾಮಾರಿಯಿಂದಾಗಿ ಕೆಲವೊಂದು ಕಾಮಗಾರಿಗಳು ಸ್ಥಗಿತಗೊಂಡಿದೆ. ಆದರೂ ಮಳೆಗಾಲ ಆರಂಭಕ್ಕೂ ಮುನ್ನ ತಡೆಗೋಡೆ ನಿರ್ಮಿಸಬೇಕು ಎಂದು ಹೇಳಿದರು. ಗ್ರಾಮದ ಎಲ್ಲ ಸದಸ್ಯರು ಸೇರಿ ಎಲ್ಲ ಶ್ರಮದಾನದ ಮೂಲಕ ತಾತ್ಕಾಲಿಕವಾದ ತಡೆಗೋಡೆ ಗೋಣಿಚೀಲವನ್ನು ಹೊಯ್ಗೆ ತುಂಬಿ ಹಾಕುವ ಮೂಲಕ ತಡೆಗೋಡೆ ನಿರ್ಮಿಸುವವರಿಗೆ ಗ್ರಾಮಸಭೆ ನಿರ್ಧರಿಸಿದೆ. ನಮ್ಮ 4 ಪಟ್ಟಣ ನಿರ್ವಾಸಿತ ಅಭಿವೃದ್ಧಿ ಸಂಸ್ಥೆ 4 ಪಟ್ಟಣ ಸಂಯುಕ್ತ ಸಭಾದವರು ಬೆಂಬಲ ಸಾರಿದ್ದಾರೆ. ಮೊಗವೀರ ಹೆಲ್ಪ್ಲೈನ್ನವರು ಇದಕ್ಕೆ ಬೆಂಬಲ ಸೂಚಿಸಿ ಬರುವವರಿದ್ದಾರೆ. ನಮ್ಮ ಮೊಗವೀರ ಮಹಿಳಾ ಸಮಾಜದವರು, ಮಹಾವಿಷ್ಣು ಭಜನಾ ಮಂದಿರದವರು, ವೀರಮಾರುತಿ ವ್ಯಾಯಾಮ ಶಾಲೆ ಎಲ್ಲ ಸದಸ್ಯರಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಭರವಸೆಯನ್ನು ನೀಡಿದ್ದಾರೆ. ಇವತ್ತು ನಾವು ಒಂದು ತಾತ್ಕಾಲಿಕ ತಡೆಗೋಡೆಯನ್ನು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಕರಾವಳಿಯ ಜನತೆಗೆ ಮಳೆಗಾಲ ಸಮೀಪಿಸುತ್ತಿದ್ದಂತೆ ಕಡಲ್ ಕೊರೆತದ ಭೀತಿ ಎದುರಾಗುತ್ತಿದ್ದು ಪಣಂಬೂರು, ಕುಳೂರು ಕಡಲ್ ಕೊರೆತದ ಪ್ರದೇಶಗಳಾಗಿವೆ. ಇದೀಗ ಶ್ರಮದಾನದ ಮೂಲಕ 4 ಪಟ್ಟಣ ಸಂಯುಕ್ತ ಸಭಾದವರು, ಮೊಗವೀರ ಹೆಲ್ಪ್ಲೈನ್, ಮೊಗವೀರ ಮಹಿಳಾ ಸಮಾಜದವರು, ಮಹಾವಿಷ್ಣು ಭಜನಾ ಮಂದಿರ, ವೀರಮಾರುತಿ ವ್ಯಾಯಾಮ ಶಾಲೆಯವರು ಸಕ್ರಿಯವಾಗಿ ಭಾಗವಹಿಸಿ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಕಡಲ ತಡಿಯ ಜನತೆಯ ಕಡಲ್ ಕೊರೆತ ಸಮಸ್ಯೆ ಶೀಘ್ರ ನಿವಾರಣೆಯಾಗಲಿ, ಮಳೆಗಾಲ ಆರಂಭಕ್ಕೆ ಮೊದಲು ತಡೆಗೋಡೆ ನಿರ್ಮಾಣ ಆಗಲಿ ಎಂಬುದೇ ನಮ್ಮ ಆಶಯ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.